ಬೆಂಗಳೂರಿನ ಕೆಎಸ್ಆರ್ಪಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಾರ್ಗದರ್ಶನದಂತೆ ಇಲಾಖೆಯ ಕುಟುಂಬ ವರ್ಗದವರಿಗೆ ವಾಹನ ಚಾಲನಾ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸೇಗೋಳಿಯ ಕೆಎಸ್ಆರ್ಪಿ 7ನೇ ಪಡೆಯ ಕಮಾಂಡೆಂಟ್ ಜನಾರ್ದನ ಅವರು ಎಡಿಜಿಪಿ ಕೆಎಸ್ಆರ್ಪಿ ಬೆಂಗಳೂರಿನವರು ಮಾರ್ಗದರ್ಶನದಂತೆ ಸುಬ್ರಹ್ಮಣ್ಯ ವಾಹನ ಚಾಲನಾ ತರಬೇತಿ ಸಂಸ್ಥೆ ದೇಳಕಟ್ಟಿಯವರ ಸಹಯೋಗವನ್ನು ಪಡೆದುಕೊಂಡು ಅತಿ ಕಡಿಮೆ ದರದಲ್ಲಿ ದ್ವಿಚಕ್ರ ವಾಹನ ಹಾಗೂ ಲಘು ವಾಹನ ತರಬೇತಿಯ ಜೊತೆಗೆ ಲೈಸೆನ್ಸ್ ಅನ್ನು ನೀಡುತ್ತಾರೆ. ಈ ಅವಕಾಶವನ್ನು ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಿ ಎಂದರು. ಬಹಳ ಪ್ರಾಮುಖ್ಯವಾದಂಥ ಒಂದು ಯೋಜನೆ ಇದು. ಬಹಳ ಮುಖ್ಯವಾದ ಮೊನ್ನೆ ತಾನೇ ನಾನು ಯಾವಾಗ ಆಫೀಸರ್ ಇರಲಿಲ್ಲ, ಸಡನ್ ಆಗಿ ಒಂದು ಪ್ರಮೋದ್ ಸರ್ ಬಂದು ಈ ರೀತಿ ಬಂದು ನೋಡುವಾಗ ಏನಂತ ಸರ್ ಗೊತ್ತಾಗಲ್ಲ, ಬಸ್ಸಲ್ಲಿ ಬಂದಿದ್ರು. ಯಾವ ವಿಚಾರದ ಬಗ್ಗೆ ಬಂದು ನೋಡ್ತಾರೆ ಅಂತ ನಿಮ್ಗೆ ಸ್ವಲ್ಪ ಭಯ ಆಯಿತು. ಆದರೂ ಕೂಡ ಅಲ್ಲಿ ನೋಡವರ ಒಂದು ಉದ್ದೇಶ ಬಹಳ ಉತ್ತಮವಾಗಿತ್ತು. ಆವಾಗ ಹಿಂದೆ ನೀವು ಎಂತ ಬೇಗ ಯಾವ ಯೋಜನೆ ಬೇಕಾದ್ರೆ ಹಾಕಿ ಅದಕ್ಕೆ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಮಕ್ಕಳಿಗೆ ಅನುಕೂಲವಾದ ರೀತಿ ಮಾನ್ಯ ಎಡಿಜಿಪಿ ಅವರು ಹೇಳಿದ ರೀತಿ ಅವರಿಗೆ ವಾಹನ ತರಬೇತಿಯನ್ನು ಬಹಳ ಕಡಿಮೆ ದರದಲ್ಲಿ ಅವರು ನೀಡಲು ಒಪ್ಪಿಕೊಂಡಿರ್ತಾರೆ. ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ನಮ್ಮ ಅಭಿನಂದನೆಗಳು. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ ಪ್ರಕಾಶ್ ಭಂಡಾರಿ ಅವರು ಸುಬ್ರಹ್ಮಣ್ಯ ವಾಹನ ಚಾಲನಾ ತರಬೇತಿ ಶಾಲೆ ದೇಳಕಟ್ಟಿಯವರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೆ ಹಾಗೂ ಕುಟುಂಬದವರಿಗೆ ನನ್ನ ಸಂಸ್ಥೆಯಿಂದ ವಾಹನ ಚಾಲನಾ ತರಬೇತಿ ನೀಡುವುದರ ಮೂಲಕ ಸೇವೆಯನ್ನ ನೀಡಲು ನನಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಮೋದ ಕುಮಾರ್ ಜಿ, ಸಹಾಯಕ ಕಮಾಂಡೆಂಟ್ ಶರತ್ ಎಂಎ, ಪೊಲೀಸ್ ಇನ್ಸ್ಪೆಕ್ಟರ್ ರಾಜು, ಅಧಿಕಾರಿಗಳು ಮತ್ತು ಇಲಾಖೆಯ ಕುಟುಂಬ ವರ್ಗದವರು ಹಾಜರಿದ್ದರು.